ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ಹಾಡು ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ಇದು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಪ್ರಾಯೋಜಕತ್ವದ ವಿಶೇಷ ಕಾರ್ಯಕ್ರಮ. ಇದು ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಗಾಯನ ದೇವರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಈಗಾಗಲೇ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಕಾಸರಗೋಡು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ಅನೇಕ ಅದ್ಭುತ ಗಾಯಕ ಗಾಯಕಿಯರು ಇಲ್ಲಿ ಬಂದು ತಮ್ಮ ಹಾಡನ್ನು ಹಾಡಿದ್ದಾರೆ. ಒಂದಷ್ಟು ಅವರ ನೆನಪುಗಳನ್ನು ಮೆಲುಕು ಹಾಕ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಮಾತಾಡ್ತಾ ಅವರ ಹಾಡುಗಳನ್ನು ಕೇಳ್ತಾ ಮುಂದುವರಿಯುವಂಥ ಕಾರ್ಯಕ್ರಮ ಇದು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಈ ದಿನದ ನಮ್ಮ ಅತಿಥಿ, ಈ ದಿನದ ಗಾಯಕಿ ಅಕ್ಷತಾ ಗಂಗೊಳ್ಳಿಯವರು. ಅದ್ಭುತವಾದಂತಹ ಗಾಯಕರು, ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡ್ತಾ ಇರುವವರು. ನಮ್ಮ ಕಡಲ ತಡಿಯ ಅದ್ಭುತ ಗಾಯಕಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ. ನಿಮ್ಮ ಫುಲ್ ಹೆಸರು? ಅಕ್ಷತಾ ವಿನಯ್ ಗಂಗೊಳ್ಳಿ. ಅಕ್ಷತಾ ವಿನಯ್ ಗಂಗೊಳ್ಳಿ ಅಂತ. ಈಗ ಅನೇಕ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದೀರಿ. ಸೊ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಹಾಡಲಿಕ್ಕೆ? ಬಾಲ್ಯದಿಂದಲೂ ಹಾಡ್ತಾ ಇದ್ದೆ. ಪ್ರೈಮರಿಯಿಂದಲೂ ಪ್ರತಿಭಾ ಕಾರಂಜಿ ಇರ್ಬೋದು, ಆ ಥರ ಒಂದು ಹಂತವಾಗಿ ಪ್ರೌಢಶಾಲೆ ಮಟ್ಟದಲ್ಲೂ ಹಾಗೆ ಎಲ್ಲ ಕಾಂಪಿಟೇಷನ್ ಎಲ್ಲ ಇರ್ತಿತ್ತು ಶಾಲಾ ಮಟ್ಟದಲ್ಲಿ. ಅದರಲ್ಲೆಲ್ಲ ಭಾಗವಹಿಸ್ತಾ ಇದ್ದೆ, ಪ್ರೈಸ್ ಎಲ್ಲ ಸಿಗ್ತಾ ಇತ್ತು. ಬಟ್ ಒಂದು ಕಡೆ ಅಂದರೆ ನಾನು ಮಧ್ಯದಲ್ಲಿ ಗ್ಯಾಪ್ ಆಯಿತು ಸ್ವಲ್ಪ, ಅಂದರೆ ಸಂಗೀತ ಕಲ್ತಿರಲಿಲ್ಲ ಅವಾಗೆಲ್ಲ. ಆಮೇಲೆ ಆಫ್ಟರ್ ಮ್ಯಾರೇಜ್ ಆದಮೇಲೆ ನಾನು ಸಂಗೀತ ಕ್ಲಾಸಿಗೆ ಜಾಯಿನ್ ಆದೆ. ಅದ ನಂತರ ಸಂಗೀತ ಜರ್ನಿ ಹಿಂದೂಸ್ತಾನಿ. ನಮ್ಮ ಸಂಗೀತ ಗುರುಗಳು ಮೊದಲಿಗೆ ನನ್ನ ವಿದ್ವಾನ್ ರವಿಶಂಕರ್ ಹೆಬ್ಬಾರ್ ಅಂತೇಳಿ ಅವರಲ್ಲಿ ಮಾಡಿದ್ದೆ. ಅದಾದಮೇಲೆ ಸ್ವಲ್ಪ 2 ವರ್ಷಗಳ ಕಾಲ ಶಂಭು ಭಟ್ ಅವರಲ್ಲಿ ಅಭ್ಯಾಸ ಮಾಡಿದ್ದೆ. ಗಂಗೊಳ್ಳಿಯಲ್ಲಿ ನಿನಾದ ಸಂಸ್ಥೆಯಲ್ಲಿ ನಾನು ಕಲ್ತಿದ್ದೇನೆ. ಆಮೇಲೆ ಅದೇ ತುಂಬ ಗ್ಯಾಪ್ ಆಯಿತು. ಅದಾದಮೇಲೆ ಸಂಗೀತ ಕಲಿತು ಇನ್ನಷ್ಟು ಸಾಧನೆ ಮಾಡಬೇಕಂತೇಳಿ ಎಲ್ಲ ಟ್ರ್ಯಾಕ್ ಸಿಂಗಿಂಗಿಗೆ ಮನೆಯಲ್ಲೇ ಕಲೀಲಿಕ್ಕೆ ಶುರು ಮಾಡಿದೆ. ನಮ್ಮ ಯಜಮಾನರು ಅದಕ್ಕೆ ಸಪೋರ್ಟ್ ಮಾಡಿದರು. ಸೊ ಹಾಗೆ ಹಂತವಾಗಿ ವೇದಿಕೆ ಸಿಗಲಿಕ್ಕೆ ಶುರುವಾಯಿತು. ಆಮೇಲೆ ವೇದಿಕೆ ಸಿಗ್ತಾ ಇದೆ ಅನ್ನುವಷ್ಟರಲ್ಲೇ ಲಾಕ್ಡೌನ್, ಕರೋನಾ ಬಂತು. ಸೊ ಆ ಟೈಮಲ್ಲಿ ಏನು ಮಾಡಬೇಕಂತೇಳಿ ಗೊತ್ತಾಗಲಿಲ್ಲ. ಅಂದರೆ ಫೇಸ್ಬುಕ್ ಲೈವ್ ಅಂತೇಳಿ ಒಂದು ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡಿಕೊಂಡೆ. ಅದರಿಂದ ನನಗೆ ತುಂಬ ಜನಪ್ರಿಯತೆ ಸಿಕ್ತು. ಅಲ್ಲಿಂದ ನನಗೆ ಮತ್ತು ಒಳ್ಳೆಯದೇ ಆಯಿತು. ತುಂಬ ಸಾಂಗ್ಸನ್ನೆಲ್ಲ ನಾನು ಕಲ್ತ್ಕೊಂಡೆ ಲಾಕ್ಡೌನ್ ಟೈಮಲ್ಲಿ. ಹಾಗಾಗಿ ಈಗ ಅವಕಾಶಗಳೆಲ್ಲ ಸಿಗ್ತಾ ಇದೆ. ಈಗ ಯಾವ ತಂಡದ ಜೊತೆಗೆ ಹೋಗ್ತಾ ಇದ್ರಿ? ಈಗ ತುಂಬ ತಂಡಗಳು ಕರೀತಾರೆ, ನನ್ನನ್ನು ಇನ್ವೈಟ್ ಮಾಡ್ತಾರೆ. ನನ್ನದೇ ಅಂತೇಳಿ ಯುಕ್ತಿ ಈವೆಂಟ್ಸ್ ಅಂತೇಳಿ ಇದೆ. ಅದು ಬಿಟ್ಟು ನನಗೆ ಮಧುರ ಮೆಲೋಡೀಸ್ ಭಟ್ಕಳ, ಆಮೇಲೆ ರಿದಮ್ ಮೆಲೋಡೀಸ್ ರಾಜೇಂದ್ರ ಆಚಾರ್ಯ ಅವರ ದುರ್ಗಾಶ್ರೀ ಮೆಲೋಡೀಸ್, ಹಾಗೆಯೇ ನಮ್ಮ ಗಂಗಾಧರ್ ಅವರ ಸಿಂಚನ ಮ್ಯೂಸಿಕಲ್ಸ್, ಹಾಗೆ ತುಂಬ ಇದರಲ್ಲಿ ಹಾಡಿದ್ದೇನೆ ನಾನು. ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ, ನೀನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುಣಾಳು ಬಾ ಬಂಧು, ನೀನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಮುಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ.
ಆ್ಯಕ್ಚುಲಿ ನಿಮ್ಮ ವಾಯ್ಸ್ ಪ್ಯಾಟರ್ನ್ ಏನು ಯಾವುದನ್ನು ತುಂಬ ಸೆಲೆಕ್ಟ್ ಮಾಡ್ತೀವಿ, ಯಾವುದು ಒಳ್ಳೆಯದು ಅಂತ ನಿಮ್ಗೆ ಅನಿಸ್ತದೆ? ಯಾವ ಥರದ ಹಾಡುಗಳು? ಹಾಂ, ನನಗೆ ಮೆಲೋಡಿ ಸಾಂಗ್ ಅಷ್ಟು ಒಳ್ಳೆಯದಾಗುತ್ತೆ. ಬಟ್ ಮತ್ತು ಅಂದರೆ ಈಗ ಎಲ್ಲ ಪರ್ಫಾರ್ಮೆನ್ಸ್ ಸ್ವಲ್ಪ ಇಷ್ಟಪಡೋದ್ರಿಂದ ನಾನು ಆ ಝೋನಲ್ಲೂ ಸಹ ಹಾಡ್ತೇನೆ. ಎಲ್ಲ ಟೈಪ್ ಸಾಂಗ್ಸನ್ನು ಕೂಡ ಹಾಡ್ತೇನೆ ನಾನು. ಫಾಸ್ಟ್ ಬೀಟ್, ಜಂಪಿಂಗ್ ಸಾಂಗ್ಸ್ ಎಲ್ಲ ಹಾಡ್ತೇನೆ. ಸೊ ಅದೇ ಮೊದಲು ಹಾಡ್ತಾ ಇರಲಿಲ್ಲ ಜಂಪಿಂಗ್ ಸಾಂಗ್ಸ್. ಆಮೇಲೆ ಇದಕ್ಕೆ ಅವಕಾಶ ಜಾಸ್ತಿ ಸಿಗ್ತದೆ ಅಂತ ಹೇಳಿ ನಾನು ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಅದೇ ಅಂದರೆ ಎಲ್ಲ ಟೈಪ್ ಸಾಂಗ್ ಹಾಡ್ತಾರೆ ಅಂತ ಕಾರಣಕ್ಕಾಗಿ ನನ್ನನ್ನು ಕರೀತಾ ಇದ್ದಾರೆ. ಹಾಗೆ ಅವಕಾಶಗಳೆಲ್ಲ ಸಿಗ್ತಾ ಇದೆ. ಓಕೆ. ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ, ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ, ನಂದಿನಿಯ ಕಟಿಯಲ್ಲಿ ಆನಂದ ಕಟೀಲಿನಲ್ಲಿ, ನದಿ ನಂದಿನಿಯ ಕಟಿಯಲ್ಲಿ ಆನಂದ ಕಟೀಲಿನಲ್ಲಿ, ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ, ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ. ಈಗ ನೀವು ಶಾಲಾ ದಿನಗಳಲ್ಲಿ ಅಂದರೆ ನಿಮ್ಮ ಎಜುಕೇಷನಲ್ಲಿ ಎಲ್ಲಿ ಮಾಡಿದೆ? ಎಜುಕೇಷನ್ ಎಲ್ಲ ನಾನು ಕೋಡಿಬೆಂಗ್ರೆಯಲ್ಲಿ, ನಮ್ಮದು ಅಜ್ಜಿ ಮನೆ ಅಲ್ಲೇ ಇತ್ತು. ನಾನು 9th ಅಲ್ಲೇ ಮಾಡಿದೆ. 10th ನಾನು ಗಂಗೊಳ್ಳಿಯಲ್ಲಿ ಮಾಡಿದೆ. PUC D.Ed. ಆ್ಯಕ್ಚುಲಿ ಏನಂದರೆ ಕುಂದಾಪುರದಲ್ಲೆಲ್ಲ ಈ ಯುವಕ ಯುವತಿ ಮಂಡಳಗಳೆಲ್ಲ ಭಾಳ ಸ್ಟ್ರಾಂಗ್ ಇರ್ತವೆ ಅಂತ.
ಅಂದ್ರೆ ತುಂಬಾ ಅಂತ ಸಂಘ ಸಂಸ್ಥೆಗಳೇ ಕಾರ್ಯಕ್ರಮಗಳನ್ನ ಮಾಡೋದು, ಮಾಡ್ತಾರೆ. ಅಲ್ಲಿ ಅವಕಾಶಗಳು ಆಡಿಷನ್ಸ್ ಎಲ್ಲ ಜಾಸ್ತಿ ಜಾಸ್ತಿ ಮಾಡ್ತಾರೆ. ಇರ್ತಾರೆ. ಸೊ ಆ ತರದ ಸಂಘ ಸಂಸ್ಥೆಗಳು ಏನು ನಿಮ್ಮ ಊರಿನಲ್ಲಿ ಏನು ಅವಕಾಶಗಳು ಸಿಗುತ್ತೆ ಈಗ? ನಾನು ಯಾವುದೇ ಸಂಘ ಸಂಸ್ಥೆಯಲ್ಲಿ ಇಲ್ಲ, ಯಾಕೆಂದರೆ ಅಷ್ಟು ನನಗೆ ಊರಲ್ಲಿ ಜಾಸ್ತಿ ನಾನು ಇದಾಗಲಿಲ್ಲ. ಯಾಕೆಂದರೆ ಉಡುಪಿ ಸೈಡಲ್ಲೇ ನಾನು DED ಎಲ್ಲ ಮಾಡಿರೋದ್ರಿಂದ ಇಲ್ಲೇ ಇದ್ದೆ, ಹಾಸ್ಟೆಲಲ್ಲಿ ಇದ್ದೆ. ಹಾಗಾಗಿ ಅಲ್ಲಿದ್ದ ಸಂಪರ್ಕ ಸ್ವಲ್ಪ ಕಡಿಮೆ. ಮತ್ತು ನಮ್ಮ ಪ್ರೈಮರಿಯಲ್ಲಿ ಇರುವಾಗ ಅಲ್ಲಿ ಒಂದು ಯುವಕ ಮಂಡಲ ಇತ್ತು, ಅಲ್ಲಿ ಕಾಂಪಿಟೇಷನ್ಸ್ ಎಲ್ಲ ನಡೀತಾ ಇತ್ತು, ಹೋಗ್ತಾ ಇದ್ದೆ, ಹಾಡ್ತಿದ್ದೆ, ಬರ್ತಿದ್ದೆ, ಅಷ್ಟೇ ಬಿಟ್ಟರೆ ಬೇರೆ ನಾನು ಸಂಘಕ್ಕೆ ಇನ್ವಾಲ್ವ್ ಆಗಿದೆ ಅಂತೇಳಿ. ಈಗ ನಾನು ಮ್ಯಾರೇಜ್ ಆದ್ರ ಮೇಲೆ ರೋಟ್ರಿ ಕ್ಲಬ್ಬಿಗೆ ಜಾಯ್ನ್ ಆಗಿದ್ದೇನೆ, ಅದರಲ್ಲಿ ಸಹ ನಾನು ಕಾಂಪೀಟ್ ಮಾಡ್ತಾ ಇದ್ದೇನೆ. ಸೊ ಹಾಗೆ ಅಪ್ಪ ಯಾಕೋ ವಯಸ್ಸಾಯ್ತು ಮದುವೆ ಆಗುವಂತಾರೆ, ಅಜ್ಜಿ ಯಾಕೋ ಸಾಯಕ್ ಮುಂಚೆ ಮೊಮ್ಮಗುನ ಕೇಳ್ತಾರೆ, ನೆಂಟ್ರೆಲ್ಲ ಮದುವೆ ಊಟ ಯಾವಾಗ ಅಂತಾರೆ, ಫ್ರೆಂಡ್ಸ್ ಎಲ್ಲ ಎಣ್ಣೆ ಪಾರ್ಟಿ ಕೊಡ್ಸಲ್ವ ಅಂತಾರೆ. ಏನ್ ಮಾಡೋಣ ಹೇಳು, ಏನ್ ಮಾಡೋಣ? ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ? ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ? ನೀ ಹೂ ಅಂದ್ರೆ ಎಣ್ಣೆ ಸಿಗಕ್ಕೆ ಬಿಟ್ಟಿನೋ, ನೀ ಹೂ ಅಂದ್ರೆ ಫ್ರೆಂಡ್ಸ್ಗೆಲ್ಲ ಕಳ್ಸ್ಕೊಡ್ತೀನೋ, ನೀ ಹೂ ಅಂದ್ರೆ ಅಪ್ಪ ಅಮ್ಮನ ಬಿಟ್ಟು ಬರ್ತೀನೋ, ನೀ ಹೂ ಅಂದ್ರೆ ಎತ್ತಾಕೊಂಡು ಹೊರಡ್ತೀನೋ, ನೀ ಹೂ ಅಂದ್ರೆ ಮುಹೂರ್ತನೇ ಬೇಡ ಕಣೋ, ನೀ ಹೂ ಅಂದ್ರೆ ಅಹುಗಳ ಓಕೆ ಕಣೋ, ನೀ ಹೂ ಅಂದ್ರೆ ಈಗ್ಲೇನೆ ಫಸ್ಟ್ ನೈಟ್ ಕಣೋ, ನೀ ಹೂ ಅಂದ್ರೆ ಆಮೇಲೆ ಮದ್ವೆ ಕಣೋ. ಏನ್ ಮಾಡೋಣ ಹೇಳು, ಏನ್ ಮಾಡೋಣ? ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ? ಜೋಗಿಯಾಗಿ ಕಾಯ್ತಿರ್ತೀನೋ, ನೀವು ಅಂದ್ರೆ ನಿಂಗೆ ನಾನು ಬೆಲ್ಲಂಕಣ, ನೀವು ಅಂದ್ರೆ ಕಣ್ಣು ಹಾಕಿ ಕಲ್ಲಾಸ್ಕಣ, ನೀವು ಅಂದ್ರೆ ಅಡ್ಡ ಬಂದ ಆಪೇಸ್ಕಣ, ನೀ ಎಸ್ ಅಂದ್ರೆ ಎಲ್ಲದಕ್ಕೂ ಹೂ ಅಂತೀನೋ, ನೀವು ಅಂದ್ರೆ ನಿಂಗೆ ಚುಚ್ಚಿ ಜೈಲು ಹೋಗ್ತೀನೋ. ಏನ್ ಮಾಡೋಣ ಹೇಳು, ಏನ್ ಮಾಡೋಣ? ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ? ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ? ನನ್ನ ಪ್ರೀತಿ ಹಾಡು ಕಾರ್ಯಕ್ರಮ ಮುಂದುವರಿತ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೆ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಪ್ರಾಯೋಜನೆಯ ಸ್ಪಂದನ ವಾಹಿನಿ ಪ್ರಸ್ತುತಿಯ ವಿಶಿಷ್ಟ ಕಾರ್ಯಕ್ರಮ, ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ ಇದು.
ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನಲ್ಲಿ ನಡೀತಿರುವಂಥ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆ ಇದ್ದಾರೆ ಖ್ಯಾತ ಗಾಯಕಿ ಅಕ್ಷತಾ ಗಂಗೂಳಿ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದಾರೆ. ಈಗ ನಿಮ್ಮ ಅಟ್ ಪ್ರೆಸೆಂಟ್ ನೀವು ಯಾವ ಪ್ರೊಫೆಷನ್ ಮಾಡ್ತಾ ಇದ್ರಿ? ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. SV ಎಲಿಮೆಂಟರಿ ಸ್ಕೂಲಲ್ಲಿ ಅನುದಾನಿತ. ಎಲ್ಲಿ ಅದು? ಗಂಗೊಳ್ಳಿಯಲ್ಲಿ ಸರ್. ಗಂಗೊಳ್ಳಿಯಲ್ಲಿ. ಅದಕ್ಕೂ ಮೊದಲು ಬಿಫೋರ್ ನಾನು ಕೊರೋನಾಕ್ಕಿಂತ ಮೊದಲು ಸಹ ಇಲ್ಲಿ ಗುಜ್ಜಾಡಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಂದರೆ ಗೌರವ ಶಿಕ್ಷಕಿಯಾಗಿ LKG UKG ಹ್ಯಾಂಡಲ್ ಮಾಡ್ತಾ ಇದ್ದೆ. ಸೊ ಈಗ 2 ವರ್ಷ ಆಯಿತು ಇಲ್ಲಿ ಇದ್ದೇನೆ. ಈಗ 1 to 7th ಟೀಚ್ ಮಾಡ್ತಾ ಇದ್ದೇನೆ ಕನ್ನಡ ಮಾಧ್ಯಮ. ಮಕ್ಕಳಿಗೆ ಹಾಡು ಕಲಿಸ್ಕೊಡ್ತಿದ್ರೆ? ಹಾಂ ಸರ್, ಹಾಡು ಕಳಿಸಿಕೊಡ್ತೇನೆ. ಒಂದಷ್ಟು ಮಕ್ಕಳು ಜೊತೆ ಹಾಡೋದು ಸ್ವಲ್ಪ ಖುಷಿ ಆಗುತ್ತೆ ಅಂತ ಅನ್ಸುತ್ತೆ.
ಇನ್ನು ನೀವು ಯಾವ ಲ್ಯಾಂಗ್ವೇಜ್ಗಳಂದ್ರೆ ಕೇವಲ ಕನ್ನಡ ಮಾತ್ರ, ಬೇರೆ ಯಾವ ಲ್ಯಾಂಗ್ವೇಜ್ಗಳನ್ನೆಲ್ಲ? ಇಲ್ಲ, ಕನ್ನಡ ಜಾಸ್ತಿ ಸರ್, ಕನ್ನಡ ಜಾಸ್ತಿ ಸಾಂಗ್ಸ್ ಸೆಲೆಕ್ಷನ್ ಇದೆ ನನ್ನ ಹತ್ರ. ಹಿಂದಿ ಒಂದಷ್ಟು ಹಾಡುಗಳಿವೆ, ತೆಲುಗು ಇದೆ, ಹಾಗೆ ತುಳು ಕೂಡ ಇದೆ ಸರ್. ಬೇರೆ ಭಾಷೆ ಲ್ಯಾಂಗ್ವೇಜ್ ಹಾಡ್ತೀನಿ. ಅಂದ್ರೆ ಕೆಲವು ಕಡೆಗಳಲ್ಲಿ ಏನಾಗುತ್ತೆ ಅಂದ್ರೆ ಫಾಸ್ಟ್ ಬೀಟ್ಗಳೆಲ್ಲ ತುಂಬಾ ತಮಿಳು, ತೆಲುಗು ಇಂಥದ್ರಲ್ಲಿ ಜಾಸ್ತಿ ಇರೋದ್ರಿಂದ ಹೌದು, ಸೊ ಆ ಸೈಡ್ಗೆ ಜಾಸ್ತಿ ಬೇಡಿಕೆ ಬರುತ್ತೆ ಅಂದ್ರೆ ಸೆಲೆಕ್ಷನ್ ಉಂಟು. ಓಕೆ. ಆಮೇಲೆ ನಿಮ್ಮ ಮನೆಯಲ್ಲಿ ವಾತಾವರಣ ಅಂದರೆ ಹೇಗೆ, ಯಾರೆಲ್ಲ ಇದ್ದೀರಿ ಮತ್ತು ಹೇಗೆ ಸಪೋರ್ಟ್ ಎಲ್ಲ? ಮನೆಯಲ್ಲಿ ಅಂದರೆ ನಮ್ಮ ತಾಯಿ ಮನೆಯಲ್ಲಿ ಅಂದರೆ ಸ್ವಲ್ಪ ನಾನು ಕಲಿತಿರ್ಬೇಕಾದ್ರಷ್ಟು ಅಂದರೆ ಎಜುಕೇಷನೇ ನಮ್ಗೆ ಅಷ್ಟು ಕೊಡಲಿಕ್ಕೆ ಕಷ್ಟ ಇದ್ದ ಪರಿಸ್ಥಿತಿ. ಹಾಗಾಗಿ ಸಂಗೀತ ಕ್ಲಾಸಿಗೆ ಹೋಗಿ ಜಾಯಿನ್ ಆಗುವಷ್ಟು ಅನುಕೂಲ ಇರಲಿಲ್ಲ. ಆಫ್ಟರ್ ಮ್ಯಾರೇಜ್ ನಮ್ಮದು ಲವ್ ಮ್ಯಾರೇಜ್ ಸರ್. ಹಾಗೆ ಅದಾದ್ಮೇಲೆ ನನಗೆ ನಮ್ಮ ಮನೆಯವರು ತುಂಬ ಸಪೋರ್ಟ್ ಮಾಡಿದರು. ಹಾಗೆ ಸಂಗೀತ ಕ್ಲಾಸಿಗೆ ಜಾಯಿನ್ ಆದೆ. ಗೊತ್ತಿಲ್ಲ, ಅವರನ್ನು ಕೇಳಬೇಕು. ಅಲ್ಲ, ಅವರಿಗೆ ನಾನು ಹಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಆಮೇಲೆ ತುಂಬ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದರು. ಏನೇ ಒಂದು ವೇದಿಕೆ ಇದ್ದರೂ ಅವರೇ ನನಗೆ ಇಂಥ ಒಂದು ಇದೆ ಹೋಗುವ ಆ ಥರ ಆಡಿಷನ್ಸ್ಗೆಲ್ಲ ಹೇಳ್ತಾ ಇದ್ರು. ಹಾಗೆ ಒಂದೊಂದು ಆಡಿಷನ್ನಿಂದ ನನಗೆ ಒಂದೊಂದು ಒಳ್ಳೆಯದಾಗಿದೆ ಸರ್. ಈಗ ಬೇರೆ ಯಾವುದಕ್ಕೆ ಟ್ರೈ ಮಾಡಿದ್ರಿ? ಆಲ್ಬಮ್ ಸಾಂಗ್ಗಳ ಬಗ್ಗೆ ಏನಾದರೂ ಟ್ರೈ ಮಾಡಿ? ಇಲ್ಲ ಸರ್, ಅದು ಐಡಿಯಾ ಇಲ್ಲ. ಅಂದರೆ ಎಲ್ಲ ಪೆಂಡಿಂಗಲ್ಲೇ ಉಂಟು, ಯಾವುದು ಇನ್ನೂ ಇದಕ್ಕೆ ಬರಲಿಲ್ಲ. ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾದರೂ ಅವಕಾಶ ಸಿಗ್ಬೋದಾ ಅಂತೇಳಿ. ನಿನ್ನಮ್ಮೆ ಅಮ್ಮೆ ಅಂತಿದ್ರೆ ನಿನ್ ಮನ್ಯಾಕೆ ನೀ ಹಾದಂಗೆ ಸಾಮೆ ನನ್ ಸಾಮೆ, ನಿನ್ ಸಾಮೆ ಅಂತಿದ್ರೆ ನನ್ನ ಯಜಮಾನಪ್ಪ ಅನ್ನಿಸ್ತೈತೆ ಸಾಮೆ ನನ್ ಸಾಮೆ. ನಿನ್ ಹಿಂದೆ ಹೆಜ್ಜೆ ಇಟ್ರೆ, ನಿನ್ ಹಿಂದೆ ಹೆಜ್ಜೆ ಇಟ್ರೆ ಏಳು ಮಲೆಯ ಏರಂಗಾಗಿದೆ ಸಾಮೆ. ನಿನ್ ಪಕ್ಕ ಕೂತ್ಕೊಂತಿದ್ರೆ ಪರಮೇಶ್ವರನೇ ದಕ್ಕರಂಗೈತೆ ಸಾಮೆ. ನೀ ಹೋಗೋದಾರಿ ನೋಡ್ತಾ ಇದ್ರೆ ಕೆರಿಯ ಬಂದೆ ಹೋದಂಗೈತೆ ಸಾಮೆ ನನ್ ಸಾಮೆ. ಸಾಮೆ ಬಾರ ಸಾಮೆ, ಬಂಗಾರು ಸಾಮೆ, ಮೀಸೆಯ ಸಾಮೆ, ರೋಷದ ಸಾಮೆ. ನಾನ್ ಸಾಮೆ ಬಾರ ಸಾಮೆ, ಬಂಗಾರು ಸಾಮೆ, ಮೀಸೆಯ ಸಾಮೆ, ರೋಷದ ಸಾಮೆ.
ಯಾವ ಗಾಯಕಿಯರಂದ್ರೆ ತುಂಬ ಇಷ್ಟ ಆಗುತ್ತೆ? ನನಗೆ ಶ್ರೇಯಾ ಘೋಷಾಲ್ ಮತ್ತು ಚಿತ್ರಾ ಮೇಡಮ್ ಬಹಳ ತುಂಬ, ಅವರ ಭಾಳಷ್ಟು ಇಷ್ಟ. ಶ್ರೇಯಾ ಘೋಷಾಲ್ ಅಂತೂ ನನಗೆ ತುಂಬ ಫೇವ್ರೆಟ್. ಅವರ ವಾಯ್ಸ್ ವೇರಿಯೇಷನ್ಸ್, ಭಾವನೆ ಆ ಸಾಂಗಲ್ಲಿ ಎಲ್ಲವೂ ಇಷ್ಟ ಆಗುತ್ತೆ. ಓಕೆ, ಯಾವುದಾದ್ರು ಒಂದು ಸಾಂಗ್ ಶ್ರೇಯಾ ಘೋಷಾಲ್ ಇದ್ದು? ಶ್ರೇಯಾ ಘೋಷಾಲ್ ಅವ್ರದ್ದು ತುಂಬ ಸಾಂಗ್ಸ್ ಇದೆ ಸರ್. ಯಾವುದೇ ಎರಡು ಲೈನ್. ಲಗ್ ಜಾಗಲಿ ಅವರು ಅದನ್ನು ಹಾಡಿದರು. ಆ್ಯಕ್ಚುಲಿ ಮೂಲ ಸಂಗೀತ ಲತಾ ಮಂಗೇಶ್ಕರ್ ಅವರು, ಇವರು ಹಾಡಿದರು. ಹಾಡಬೇಕಾ? ಎರಡು ಲೈನ್. लग जा गले के फिर हंसी रात हो, शायद फिर इस जन्म में मुलाकात हो न हो, लग जा गले थैंक यू.
ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಪ್ರಾಯೋಜನೆಯ ಸ್ಪಂದನ ವಾಹಿನಿ ಪ್ರಸ್ತುತಿಯ ವಿಶಿಷ್ಟ ಕಾರ್ಯಕ್ರಮ, ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಇದು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನಲ್ಲಿ ನಡೀತಿರುವಂಥ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆ ಇದ್ದಾರೆ ಖ್ಯಾತ ಗಾಯಕಿ ಅಕ್ಷತಾ ಗಂಗೂಳಿ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದಾರೆ. ತುಳು ಭಾಷೆ ಬಗ್ಗೆ, ಯಾಕಂದ್ರೆ ನೀವು ಅಲ್ಲಿ ತುಳು ಮಾತಾಡೋದಿಲ್ಲ, ಆದರೂ ತುಳು ಭಾಷೆ ಒಂದು ಹಾಡುಗಳನ್ನು ಹಾಡ್ತೇನೆ. ಅಂದರೆ ನಾನು 1 to 9th ನಾನು ಕೋಡಿಬೆಂಗ್ರಲ್ಲಿ ಇದ್ದಿದ್ದರಿಂದ ಅಜ್ಜಿ ಮನೆ, ಸೊ ಅಲ್ಲೆಲ್ಲ ಎಲ್ಲ ಪಕ್ಕದ ಮನೆಯಲ್ಲೆಲ್ಲ ತುಳುವೆ, ಯಾರು ಕನ್ನಡ ಮಾತಾಡೋರಿಲ್ಲ. ನಾವು ಮೂಲತಃ ಕೊಂಕಣಿ ಮಾತಾಡೋರು. ಅಂದರೆ ಅದು ಎಲ್ಲರೂ ತುಳು ಮಾತಾಡೋದ್ರಿಂದ ಎಲ್ಲ ತುಳುವೆ. ಹಾಗೆ ಈಗ ಸ್ವಲ್ಪ ಗ್ಯಾಪ್ ಆಗಿದೆ. ತುಳುವಲ್ಲಿ ಒಂದು ಇಷ್ಟದ ಹಾಡು ಯಾವುದು ನಿಮಗೆ ಖುಷಿ ಆಗುತ್ತೆ? ತುಂಬ ಆರ್ಕೆಸ್ಟ್ರಲ್ಲಿ ಹಾಡೋದು ಯಾವುದು? ಆರ್ಕೆಸ್ಟ್ರಾದಲ್ಲಿ ಹಾಡೋದು ಎಕ್ಕಸಕ್ಕನೆ ಅನ್ಸುತ್ತೆ. ವರ್ಲ್ಡ್ ಎಕ್ಕಸಕ್ಕ ಎಕ್ಕಸಕ್ಕ ಎಕ್ಕಸಕ್ಕಲ ಎಕ್ಕಸಕ್ಕ ಎಕ್ಕಸಕ್ಕ ಎಕ್ಕಸಕ್ಕಲ ಅಕ್ಕ ಪಡೆದಲೆಪ್ಪಿನಗಲು ಬತ್ತೆರೆತ್ತಿಲ ಅಕ್ಕ ಪಡೆದಲೆಪ್ಪಿನಗಲು ಬತ್ತೆರೆತ್ತಿಲ ಎಕ್ಕಸಕ್ಕ ಎಕ್ಕಸಕ್ಕ ಎಕ್ಕಸಕ್ಕಲ. ಯಾಕೆಂದ್ರೆ ಇದು ತುಳು ಜನರದ್ದು ಎಂತ ಹೇಳ್ತಾರೆ, ಎವರ್ಗ್ರೀನ್ ಸಾಂಗ್ ಅದು. ಹೌದು. ಅಂದರೆ ನಾವು ಚಿಕ್ಕದಿರುವಾಗಿನಿಂದ ಕೇಳಿದಂಥದ್ದು ಏನಂದರೆ, ಕೋಟಿ ಚೆನ್ನೈ ಅನ್ನೋದೇ ಒಂದು ತುಳುನಾಡಿಗೆ ಬಹಳ ದೊಡ್ಡ ಕಾರಣಿಕ ಪುರುಷರು, ಅವಳಿ ವೀರರು. ಅವರ ಫಿಲ್ಮ್ ಅಂದ್ರೇ ತುಂಬ ಜನಕ್ಕೊಂದು ಭಯಭಕ್ತಿ ಇತ್ತು. ಅದ್ರ ಜೊತೆಗೆ ಈ ಸಾಂಗ್ ಏನಾಗಿತ್ತು ಅಂದರೆ, ವಿನಯ್ ಪ್ರಸಾದ್ ಅವರು, ಆಮೇಲೆ ಜೊತೆಗೆ ಈ ಸಾಂಗ್ನಲ್ಲಿ ಮಾಮೂಲಾಗಿ ಜನ ಆಡು ಭಾಷೆಯನ್ನು ಹೇಳ್ತಾರೆ, ಅದು ಅದರಲ್ಲಿ ತುಂಬಿರೋದ್ರಿಂದ ಯಾರೇ ಹಳ್ಳಿಯಲ್ಲಿ ಇರಲಿ ಎಕ್ಕಸಕ ಹಾಡಂದ್ರೆ ಎಲ್ರಿಗೂ ಗೊತ್ತಿತ್ತು. ಸೊ ತುಳುನಾಡಿನ ಜನರಿಗೆ ಎಕ್ಕಸಕ ಅನ್ನೋದು ಎವರ್ ಫೇವರೇಟ್ ಇದ್ದ ಹಾಗೆ.
कोपऱ्यावाला जयेंद्र कोळे कोपऱ्यावाला बघताय रिक्षावाला वाट माझी बघताय रिक्षावाला बघताय रिक्षावाला वाट माझी बघताय रिक्षावाला बघताय रिक्षावाला वाट माझी बघताय रिक्षावाला. ಇನ್ನು ನಿಮ್ಮ ಬೇರೆ ಗಾಯಕರ ಬಗ್ಗೆ ಬೇರೆ ಗಾಯಕರಂದರೆ ಎಸ್ ಪಿ ಅವರು ಎಸ್ ಪಿ ಅವ್ರದ್ದು ವಾಯ್ಸ್ ಇಷ್ಟ ಆಗುತ್ತೆ, ಜೇಸುದಾಸ್ ವಾಯ್ಸ್ ಇಷ್ಟ ಆಗುತ್ತೆ, ಸೋನು ನಿಗಮ್ ಅವ್ರ ವಾಯ್ಸ್ ಇಷ್ಟ ಆಗುತ್ತೆ, ಕುಮಾರ್ ಸಾನು ಅವ್ರದ್ದು ಎಲ್ಲ ಸಿಂಗರ್ಸ್ ಹಾಡನ್ನು ಕೇಳ್ತೀನಿ ನಾನು. ಅತ್ಯಂತ ಪ್ರಿಯವಾದದ್ದು ಅಂದರೆ ಶ್ರೇಯಾ ಘೋಷಾಲ್ ವಾಯ್ಸ್, ಮಿರಾಕಲ್ ವಾಯ್ಸ್ ಅನ್ನತ್ತೆ. ಹೌದು ಅಲ್ವಾ. ಈಗ ನೀವು ಈ ಸಿಂಗಿಂಗ್ ಬಿಟ್ಟು ಬೇರೆ ಏನು ನೀವು ಆಸಕ್ತಿಯ ಕ್ಷೇತ್ರಗಳಿವೆ ನಿಮಗೆ? ಸಿಂಗಿಂಗ್ ಬಿಟ್ಟು ಅಂದರೆ ನಮ್ಮದು ಟೀಚಿಂಗ್ ಇದೆ, ಶಾಲೆಯಲ್ಲಿ ಅದೇ ವರ್ಕ್ ಲೋಡ್ ಇರ್ತದೆ ಟೀಚಿಂಗ್. ಅದು ಬಿಟ್ಟರೆ ಮತ್ತು ಟೈಲರಿಂಗ್ ಮಾಡ್ತೀನಿ ಮನೆಯಲ್ಲಿ, ಅಷ್ಟೇ. ಮತ್ತು ಸೊ ಏನೊಂದು ನಿಮ್ಮ ಮುಂದೆ ಒಂದು ಈ ಥರದ್ದು ಏನಾದರೂ ಕಾರ್ಯಕ್ರಮ ಮಾಡಬೇಕು ಅನ್ನೋಂಥ ಏನು ಗುರಿ ಇದೆ ನಿಮಗೆ? ಕಾರ್ಯಕ್ರಮ ಅನ್ನೋದಕ್ಕಿಂತ ನನಗೆ ಅವಕಾಶಗಳು ಜಾಸ್ತಿ ಸಿಗಬೇಕು ಮತ್ತು ಸ್ವಲ್ಪ ಜನಮನ್ನಣೆ ಗಳಿಸಬೇಕು ಅಂತೇಳಿ ಆಸೆ ಇದೆ. ಹಾಗೆಯೇ ನಮ್ಮ ಫ್ಯಾಮಿಲಿ ಎಲ್ಲ ಸ್ವಲ್ಪ ಒಂದು ಅನುಕೂಲ ಮತ್ತು ಇನ್ನು ಒಳ್ಳೆ ಬೆಟರಾಗಿ ನಿರ್ವಹಿಸಬೇಕು. ಪ್ರತಿಯೊಬ್ಬನ ಕನಸು ಮನೆ ಚೆನ್ನಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕು ಅಂತ. ಮನೆ ಚೆನ್ನಾಗಿದ್ರೆ ಸಾಕಾಗೋದಿಲ್ಲ, ಮನಸ್ಸು ಚೆನ್ನಾಗಿರ್ಬೇಕಂದ್ರೆ ನಮ್ಮ ಕನಸುಗಳು ಅದು ಈಡೇರಬೇಕು. ಆಗ ಮನಸ್ಸು ಚೆನ್ನಾಗಾಗುತ್ತೆ, ಮನಸ್ಸು ಚೆನ್ನಾಗಿದ್ದರೆ ಮನೆ ಚೆನ್ನಾಗಾಗುತ್ತೆ. ಒಂದಷ್ಟು ಕನಸು ಪ್ರತಿಯೊಬ್ಬನ ಬಾಳ್ನಲ್ಲಿ ಇರುತ್ತೆ. ಕನಸು ಕಟ್ಟಿಕೊಂಡಿದ್ರೆ ಮಾತ್ರ ಸಾಕಾಗೋದಿಲ್ಲ, ಸಾಧನೆಗಳಿದ್ದಾಗ ಮಾತ್ರ ಕನಸನ್ನು ನನಸು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬನ ಜೀವನದಲ್ಲಿ ಏರುಪೇರುಗಳು ಎಲ್ಲ ಜೀವನದಲ್ಲಿ ಇರುತ್ತೆ ಅಲ್ವಾ. ತುಂಬ ಕಷ್ಟಗಳನ್ನು ನೋಡಿರ್ತೇವೆ, ಒಂದು ಸಲ ಒಂದು ಸುಖದ ಹತ್ರ ಬರ್ತೇವೆ, ಮತ್ತೊಂದಷ್ಟು ಕಷ್ಟಗಳು ನೋಡ್ತೇವೆ. ಅದನ್ನು ಮಾಡ್ತಾ ಇರುವಾಗಲೇ ಅದೆಲ್ಲವನ್ನು ಮೀರಿ ನಿಲ್ಲೋದಕ್ಕೆ ನಮಗೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇಂಥ ಸಂಗೀತಗಳು ಭಾಳ ಹೆಲ್ಪ್ ಆಗುತ್ತೆ. ಸಂಗೀತ ಅಂತ ಅಲ್ಲ, ಯಾವುದೇ ಒಂದು ಆರ್ಟ್ ಫೀಲ್ಡ್, ಚಿತ್ರಕಲೆ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಡ್ರಾಮಾ ಆ್ಯಕ್ಟಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಹಾಡು ಬರೆಯೋದಿರ್ಬೋದು, ಕತೆ ಓದೋದಿರ್ಬೋದು. ತುಂಬ ಸಲ ಹಾಗನಿಸೋದಿಲ್ಲ ನಿಮಗೆ? ಏನಾದರೂ ಆದಾಗ ಇಲ್ಲ ಹಾಡಿದರೆ ಒಂದು ಸುಮ್ಮನೆ ಇರ್ತೇನೆ, ಟೆನ್ಷನ್ ಆದಾಗ? ನನಗೆ ಟೆನ್ಷನ್ ಆದಾಗ ನಾನು ಹಾಡ್ತಾನೆ ಇರ್ತೀನಿ, ಯಾವಾಗಲೂ ಹೆಚ್ಚಿನ ಸಮಯ ನಾನು ಹಾಡ್ತಾನೆ ಇರ್ತೀನಿ. ಅದೇ ನನಗೆ ಸ್ವಲ್ಪ ವಾಯ್ಸ್ ಒಳ್ಳೆ ಬರಲಿಕ್ಕೆ ಕಾರಣವೂ ಇರ್ಬೋದು. ಭಜನೆ ಎಲ್ಲ ಮಾಡ್ತಾ ಇದ್ದೆ ಬಾಲ್ಯದಿಂದಲೂ, ಈಗಲೂ ಇದೆ ಭಜನೆ. ಒಂದು ನಮ್ಮದೇ ಒಂದು ಟೀಮ್ ಉಂಟು. ಹಾಗೆ ಯಾವುದು ಟೀಮ್ ಅದು? ಜನಪ್ರಿಯ ಭಜನಾ ಮಂಡಳಿ ಅಂತೇಳಿ ನಂದೇ ಮತ್ತು ಯುಕ್ತಿ ಮೆಲೋಡೀಸ್ ಅಂತೇಳಿ ಮಾಡ್ಕೊಂಡಿದ್ದೇನೆ. ಸೊ ಹಾಗೆ ಒಂದೊಂದು ಅಂದರೆ ಭಜನೆ ಈ ಥರ ಧಾರ್ಮಿಕ ಕಾರ್ಯಕ್ರಮಗಳಿಗೆಲ್ಲ ಭಜನೆ ತುಂಬಾ ಡಿಫ್ರೆಂಟ್ ಆಗಿದೆ. ಇವತ್ತಿನ ದಿನಗಳಲ್ಲಿ ತುಂಬಾ 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 ಭಜನಾ ತಂಡಗಳು ಅದ್ಭುತವಾಗಿ ತಂಡ ಬಳಗನ್ನು ಕಟ್ಟಿಕೊಂಡು ಅದ್ಭುತವಾದಂತಹ ಭಜನಾ ಕಾರ್ಯಕ್ರಮಗಳನ್ನು ನೀಡ್ತಾ ಇವೆ. ನಮಗಂತೂ ಬಹಳಷ್ಟು ಈಗ ನಮ್ಮ ವಾಹಿನಿ ಕಡೆಯಿಂದಲೂ ಪ್ರತಿ ವರ್ಷ ನವರಾತ್ರಿ ಸಂದರ್ಭದಲ್ಲಿ ನಾವೊಂದು 10-15 ಭಜನಾ ತಂಡಗಳು ಅದರ ರೆಕಾರ್ಡಿಂಗ್ ಮಾಡ್ತೀವಿ. ಪ್ರತಿದಿನ ನವರಾತ್ರಿ ಟೈಮಲ್ಲಿ ಅದರ ಪ್ರಸಾರ ಮಾಡ್ತೀವಿ. ಯಾಕೆಂದರೆ ಅಷ್ಟು ತಂಡಗಳಿವೆ. ಇನ್ನೂ ನಮಗೆ ಅವಕಾಶ ಕೊಡಿ ಅಂತ ಕೇಳಿ ಬರೋ ತಂಡಗಳು ಬಹಳಷ್ಟಿವೆ. ಇವತ್ತಿನ ದಿನಗಳಲ್ಲಿ ಏನು ಕೆಲವರೆಲ್ಲ ಹೇಳ್ತಾರಲ್ಲ, ಈಗೆಲ್ಲ ಭಜನೆ ಯಾರು ಮಾಡ್ತಾರೆ? ಅದಿಲ್ಲ. ನಮ್ದೊಂದು ಟೀಮ್, ಮತ್ತೊಂದು ಹಂಸಧ್ವನಿ ಅಂತೇಳಿ ಕರ್ನಾಟಕ ಸಂಗೀತದೊಂದು ನಮ್ಮ ಗುರುಗಳಿದ್ದಾರೆ, ಲಾವಣ್ಯ ಶ್ರೀಧರ್ ಅಂತೇಳಿ, ಅವರದ್ದು ಟೀಮಲ್ಲಿ ಸಹ ನಾನು ಇದ್ದೇನೆ, ಭಜನೆ ಅವರದ್ದು ಸಹ. ಯಾವ್ದು ಭಜನೆ ಹೆಚ್ಚಾಗಿ ಹಾಡೋದು ನೀವು ನಿಮ್ಮ ಟೀಮಲ್ಲಿ? ನಿಮ್ಮ ಫಸ್ಟ್ ಭಜನೆ ಯಾವುದು? ಕಂಡೆನ ಗೋವಿಂದನ ತುಂಬ ಹೆಚ್ಚಾಗಿ ಹಾಡ್ತೀನಿ. ಆಮೇಲೆ ಬೇವು ಬೆಲ್ಲದೊಳಿಡಲೇನು ಫಲ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಮಾತಾ ಪಿತರನು ಬಳಲಿಸಿದಾತನು ಯಾತ್ರೆಯ ಮಾಡಿದರೇನು ಫಲ. ಮಾತಾ ಪಿತರನು ಬಳಲಿಸಿದಾತನು ಯಾತ್ರೆಯ ಮಾಡಿದರೇನು ಫಲ. ಘಾತಕತನವನು ಬಿಡದೆ ನಿರಂತರ, ಘಾತಕ ಬಲವನು ಬಿಡದೆ ನಿರಂತರ, ಯಾತ್ರೆಯ ಮಾಡಿದರೇನು ಫಲ.
ಯಾತ್ರೆಯ ಮಾಡಿದರೇನು ಫಲ. ತುಂಬ ಖುಷಿ ಆಯಿತು. ಆ ಭಾವನೆಗಳು ಅದ್ಭುತವಾಗಿ ನಿಮ್ಮ ಕಂಠದಿಂದ ಹೊರಹೊಮ್ತಾ ಇವೆ. ಸೊ ಇದೆಲ್ಲ ಪ್ರಯತ್ನ ಮತ್ತು ದೇವರ ದಯ ಅಂತ ಅನಿಸ್ಕೊಂಡು ಭಜನೆ ಯಾವತ್ತೂ ಕೂಡ ಮನಸ್ಸಿಗೆ ತುಂಬ ಖುಷಿಯನ್ನು ಕೊಡ್ತದಂತೆ. ಎಲ್ಲ ಸಂಗೀತಕ್ಕೂ ನಮ್ಮ ಭಜನೆ ಮೊದಲ ಪಾಠ ಹೌದು, ಮೊದಲ ಪಾಠ ಅದೇ. ಯಾಕಂದರೆ ಮನೆಯಿಂದಲೇ ನಾವು ಈಗಲೂ ಅಷ್ಟೇ ಸಣ್ಣ ಮಕ್ಕಳಿಗೆ ನಾವು ನಮ್ಮ ಶಾಲೆಯಲ್ಲಿಯೂ ಅಷ್ಟೇ ಅಂದರೆ ಭಜನೆ ಅಂತೇಳಿ ಒಂದು ವಾರದಲ್ಲಿ ಒಂದಿನ ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ಭಜನೆಗಳನ್ನೆಲ್ಲ ಮಕ್ಕಳು ಕಲಿತಾರೆ, ಅದನ್ನೇ ಮನೆಯಲ್ಲಿ ಹೋಗಿ ಹಾಡ್ತಾರೆ. ಸೊ ನಾವು ಬೇಸಿಕ್ಕಿಂದಲೇ ಅದು ಮಾಡ್ತಾ ಬಂದರೆ ಹಾಡಿ ಹಾಡಿ ಅದು ಹೇಳ್ತಾರಲ್ಲ ಬೊಗಳಿ ಬೊಗಳಿ ರಾಗ ಅಂತೇಳಿ ಹಾಗೆ ಸಂಸ್ಕಾರಕ್ಕೂ ನಾಂದಿ ಆಗುತ್ತೆ. ಹೌದು ಸರ್, ಖಂಡಿತ ಒಳ್ಳೆಯ ಸಂಸ್ಕಾರ ಮಕ್ಕಳಲ್ಲಿ ಬರುತ್ತೆ. ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಹಾಲ್ಗೆನ್ನೆ ಕೃಷ್ಣನಿಗೆ ಕಲ್ಯಾಣ ರಾಮನಿಗೆ ಕೌಸಲ್ಯ ಲಾಲಿ, ಕಲ್ಯಾಣ ರಾಮನಿಗೆ ಕೌಸಲ್ಯ ಲಾಲಿ. ಯದುವಂಶ ವಿಭುವಿಗೆ ಯಶೋದೆ ಲಾಲಿ, ಯದುವಂಶ ವಿಭುವಿಗೆ ಯಶೋದೆ ಲಾಲಿ. ಪರಮೇಶ ಸುತನಿಗೆ ಪರಮೇಶ ಸುತನಿಗೆ ಪಾರ್ವತಿಯ ಲಾಲಿ, ಪರಮೇಶ ಸುತನಿಗೆ ಪಾರ್ವತಿಯ ಲಾಲಿ. ಧರೆಯಾಳುವಾರ್ಧನಿಗೆ ಶರಣೆಂದೆ ಲಾಲಿ, ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಜೋ 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 ಜೋ. ಶ್ರೀ ಕನಕದಾಸರದು ಕೃಷ್ಣನಿಗೆ ಲಾಲಿ, ಶ್ರೀ ಕನಕದಾಸರದು ಕೃಷ್ಣನಿಗೆ ಲಾಲಿ. ಲಿಂಗಕ್ಕೆ ಜಂಗಮರ ವಚನಗಳ ಲಾಲಿ, ಲಿಂಗಕ್ಕೆ ಜಂಗಮರ ವಚನಗಳ ಲಾಲಿ. ವೇದ ವೇದ್ಯರಿಗೆ ವೇದಾಂತ ಲಾಲಿ, ವೇದ ವೇದ್ಯರಿಗೆ ವೇದಾಂತ ಲಾಲಿ. ಆಗಮ ನಿಗಮವೇ ಲಾಲಿಗೆ ಲಾಲಿ, ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೀನ ಲಾಲಿ, ಜಗವಾಳ
ಬಗ್ಗೆ ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ನನಗೆ ಈವರೆಗೆ. ಅಂದರೆ ತುಂಬ ಜನ ಅಂದರೆ ಪ್ಲ್ಯಾಟ್ಫಾರ್ಮನ್ನು ಒದಗಿಸಿದ್ದಾರೆ ಸರ್. ನಾವು ರವಿ ಬಸ್ರೂರು ಸರ್ ಅವರದ್ದು ನೆನಪು ತಗೊಳ್ಳೇಬೇಕು. ಯಾಕಂದರೆ ಲಾಕ್ಡೌನ್ ಆದ ಮೇಲೆ KGF 2 ಅದರ ಕೋರಸ್ ಸಿಂಗಿಂಗಿಗೂ ನಮ್ಮನ್ನು ಆಯ್ಕೆ ಮಾಡಿ ಕರೆದಿದ್ದಾರೆ. ಅದೊಂದು ನನಗೆ ತುಂಬ ಒಂದು ದೊಡ್ಡ ಹೆಮ್ಮೆಯ ವಿಷಯ. ಹಾಗೆಯೇ ನಮ್ಮದು ಓಂ ಗುರು ಬಸ್ರೂರವರ ಫಿಲ್ಮಲ್ಲಿ ಅಂದರೆ ಕುಂದಾಪುರ ಕನ್ನಡ ಫಿಲ್ಮ್, ಅದರಲ್ಲಿ ನನಗೆ ಒಂದು ಆ್ಯಕ್ಟಿಂಗ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದರು. ಸೊ ಅದಕ್ಕೆ ಕೇಳಿದೆ ನಾವು, ಇದು ಬಿಟ್ಟು ಏನು ಅದು ನೆನಪೋಗಿತ್ತು ಸರ್. ಅಂದರೆ ಸಂಗೀತ ಸಮರ ಅದರಲ್ಲಿ ಆಡಿಷನಲ್ಲಿ ಅದೇ ನಾನು ಹೇಳಿದಾಗೆ ಎಲ್ಲ ಆಡಿಷನ್ನಿಂದ ನನಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆಯದೇ ಆಗಿದೆ, ಹೆಲ್ಪ್ ಆಗಿದೆ, ಹಲವು ಜನರ ಕಾಂಟ್ಯಾಕ್ಟ್ ಆಗಿದೆ. ಸೊ ಅದರಿಂದ ನನಗೆ ಅಂದರೆ ಅವ್ರು ನೋಡಿದ ಕೂಡಲೇ ನಿಮಗೊಂದು ಆ್ಯಕ್ಟಿಂಗ್ ಮಾಡುವಂಥ ಒಂದು ಕಲೆ ಇದೆ ನಿಮ್ಮಲ್ಲಿ ಅಂತ ಹೇಳಿ ಅವರೇ, ನಾನು ಆಗೋದಿಲ್ಲ ಸರ್ ನಮ್ಮಿಂದ ಆಗೋದಿಲ್ಲ ಅಂತ ಹೇಳಿದ್ರು ಸಹ ಅವರೇ ಒಂದು ಇದನ್ನು ರೆಡಿ ಮಾಡಿ, ಅದನ್ನು ಸ್ಕ್ರೀನ್ ಪ್ಲೇ ರೆಡಿ ಮಾಡಿ, ಆ ಕ್ಯಾರೆಕ್ಟರ್ ಇರಲಿಲ್ಲ ಆ ಫಿಲ್ಮಲ್ಲಿ. ಸೊ ನನಗೋಸ್ಕರ ಅದನ್ನು ಆ್ಯಡ್ ಮಾಡಿ ನಾನೊಂದು ಸಿನಿಮಾದಲ್ಲಿ ಅಭಿನಯಿಸಿದ್ದೇನೆ. ಅದು ನನಗೆ ತುಂಬ ಖುಷಿಯ ವಿಚಾರ. ಓಕೆ, ತುಂಬ ಆಗಿನ ಸ್ಪಂದನ ಚಾನೆಲಿಗೂ ನಾನು ಆಭಾರಿಯಾಗಿದ್ದೇನೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಓಕೆ, ಇಷ್ಟೊತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದು ನಿಮ್ಮ ಮನಸ್ಸಿನ ಒಂದಷ್ಟು ವಿಚಾರಗಳು, ನೆನಪುಗಳು ಅದನ್ನು ಮೆಲುಕಾಗ್ತಾ ಮಧ್ಯೆ ಮಧ್ಯೆ ನಿಮ್ಮ ಹಾಡುಗಳನ್ನು ಕೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಈಗ ಮುಕ್ತಾಯಗೊಳಿಸೋ ಹಂತಕ್ಕೆ ಬಂದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ವಾಹಿನಿ ವೀಕ್ಷಕರ ಪರವಾಗಿ ಮತ್ತು ಸ್ಪಂದನ ವಾಹಿನಿ ಪರವಾಗಿ ನಿಮಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಜೊತೆಗೆ ಏನಂದರೆ ಇನ್ನಷ್ಟು ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರಲಿ, ಸಾಧನೆ ನಿರಂತರವಾಗಿರಲಿ, ಮತ್ತಷ್ಟು ಎತ್ತರ ಮಟ್ಟಕ್ಕೆ ಬೆಳೆಯಿರಿ. ನಮ್ಮೆಲ್ಲರ ಒಂದು ಹಾರೈಕೆ ನಿಮ್ಮ ಜೊತೆ ಇದೆ ಯಾವತ್ತಿಗೂ. ನೀವೊಂದು ಸದಾಕಾಲ ಅತ್ಯುತ್ತಮ ಗಾಯಕಿಯಾಗಿ ಇನ್ನಷ್ಟು ಸಾಧನೆ ಮಾಡಿ ಪದವಿ ಪುರಸ್ಕಾರಗಳು ನಿಮ್ಮನ್ನು ಅರಸಿ ಬರಲಿ ಅಂತ ನಮ್ಮ ವೀಕ್ಷಕರ ಪರವಾಗಿ, ಸ್ಪಂದನ ವಾಹಿನಿ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಕಾರ್ಯಕ್ರಮ ಬಂದಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು, ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನೋಡಿದ್ರಲ್ಲ, ಇದು ಈ ವಾರದ ನನ್ನ ಪ್ರೀತಿಯ ಹಾಡು. ಅಕ್ಷತಾ ಗಂಗೊಳ್ಳಿ ಅದ್ಭುತವಾದಂಥ ಗಾಯಕಿ. ಅವರು ಹೇಳ್ತಾ ಹೋದಾಗೆ ಒಂದಷ್ಟು ಅವರ ಅನೇಕ ಸುಪ್ತ ಪ್ರತಿಭೆಗಳು ನಮಗೆ ಅನಾವರಣಗೊಳ್ಳಲಿಕ್ಕೆ ಆರಂಭ ಆಯಿತು. ಸೊ ಅದ್ಭುತವಾದಂಥ ಮಾತುಗಳನ್ನು ಹೇಳಿದರು, ಉತ್ತಮವಾದಂಥ ಹಾಡುಗಳನ್ನು ಕೂಡ ಹಾಡಿದರು. ಸೊ ಕಾರ್ಯಕ್ರಮ ಅತ್ಯಂತ ಖುಷಿಯಾಗಿ ಮೂಡಿ ಬಂತು. ಜೊತೆಗೆ ಇದೀಗ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತು. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಈ ವಾರದ ನನ್ನ ಪ್ರೀತಿಯ ಹಾಡು. ಮುಂದಿನ ದಿನ ಮತ್ತೊಬ್ಬ ಅದ್ಭುತ ಗಾಯಕಿ ಜೊತೆ ಬರ್ತೀನಿ. ಇದು ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಿಯ ಸ್ಪಂದನ ವಾಹಿನಿಯ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ. ಈ ಕಾರ್ಯಕ್ರಮ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ವಿ. ಇನ್ನೊಬ್ಬ ಗಾಯಕಿ ಜೊತೆ ಮುಂದಿನ ವಾರ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ನನ್ನ ಪ್ರೀತಿಯ ಹಾಡು.